ಒಕ್ಕಲಿಗಗೌಡರ ಸೇವಾ ಸಂಘ ಮಂಗಳೂರು ಹಾಗೂ ಮಹಿಳಾ ಘಟಕ ಮತ್ತು ಯುವ ಘಟಕದ ವತಿಯಿಂದ ಅಮರ ಸುಳ್ಯ ಸ್ವಾತಂತ್ರ್ಯ ಸಮರ 1837 ಸಂಸ್ಮರಣಾ ದಿನದ ಕಾರ್ಯಕ್ರಮ ಮಂಗಳೂರಿನ ಬಾವುಟಗುಡ್ಡಿಯ ಠಾಕೂರ್ ಪಾರ್ಕ್ನಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ದೀಪ ಬೆಳಗಿಸಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಇತಿಹಾಸದಲ್ಲಿ ಅನೇಕ ಹೋರಾಟ ಕ್ರಾಂತಿಗಳ ಬಗ್ಗೆ ನಾವು ತಿಳಿದಿದ್ದೇವೆ. ಆದರೆ ನಮ್ಮದೇ ಸ್ಥಳೀಯ ಪ್ರದೇಶದಲ್ಲಿ ನಡೆದಂಥ ಹೋರಾಟ ಕ್ರಾಂತಿಗಳ ಬಗ್ಗೆ ಈಗಿನ ಪೀಳಿಗೆ ತಿಳಿದಿಲ್ಲ. ಇನ್ನು ಸುಳ್ಯದ ಬಂಗ್ಲೆಗುಡ್ಡೆಯಿಂದ ಮಂಗಳೂರಿನ ಬಾವುಟಗುಡ್ಡೆವರೆಗೆ ನಡೆದ ಹೋರಾಟ ಕ್ರಾಂತಿ ಬಗ್ಗೆ ಯುವ ಪೀಳಿಗೆಗೆ ತಿಳಿದಿರಲಿಲ್ಲ. ಇದನ್ನ ಮುಂದಿನ ಪೀಳಿಗೆಗೆ ತಿಳಿಸುವ ನಿಟ್ಟಿನಲ್ಲಿ ನಾವು ಶ್ರಮಿಸಬೇಕಾಗಿದೆ. ಮಾತ್ರವಲ್ಲದೆ ಸ್ವಾತಂತ್ರ್ಯ ಹೋರಾಟಗಾರರ ಸವಿನೆನಪಿಗಾಗಿ ಈ ಭಾಗದಲ್ಲಿ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆ ಸ್ಥಾಪನೆಗೆ ಶ್ರಮಿಸುತ್ತೇನೆ ಅಂತ ಹೇಳಿದರು. ವೈಜ್ಞಾನಿಕವಾಗಿ ಆಡಳಿತಾತ್ಮಕವಾಗಿ ಕೆಲವೊಂದು ವಿಚಾರಗಳಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ಆಗ್ತಾ ಇರೋದನ್ನ ಮನಗಂಡ ರೈತ ಮುಖಂಡರು, ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಅನ್ನೋಂಥ ಒಂದು ಪಾಯಿಂಟ್ ಅಂದರೆ, ಯಾರಿಗೂ ಕೂಡ ಯುದ್ಧ ಶಸ್ತ್ರ ಅಭ್ಯಾಸಗಳಿಲ್ಲದೆ ಇರುವಂತಹ ಒಂದು ರೈತ ಮುಖಂಡರುಗಳು ಅದರ ನೇತೃತ್ವವನ್ನು ತಗೊಂಡು ಆ ಧೈರ್ಯ, ಆ ಕ್ರಾಂತಿಯ ಮನೋಭಾವನೆ, ಆ ಧೈರ್ಯ, ನಾವು ಆ ಒಂದು ದೊಡ್ಡ ಶಕ್ತಿಯ ವಿರುದ್ಧ ಹೋರಾಡುವಂತಹ ಒಂದು ನಂಬಿಕೆ ಅವರಲ್ಲಿ ಇತ್ತು ಆಗಿನ ಟೈಮ್ ಒಳಗಡೆ. ಈಗಿನ ಟೈಮ್ ಒಳಗಡೆ ಒಂದು ವಾಟ್ಸಪ್ ಮೆಸೇಜು ಅಮೆರಿಕಕ್ಕೆ, ಲಂಡನ್ಗೆ ವಿತಿನ್ ನೋ ಟೈಮಲ್ಲಿ ನಾವು ಕಳಿಸಿ ಆ ಒಂದು ಆರ್ಗನೈಸಿಂಗ್ ಸ್ಕಿಲ್ಸನ್ನು ನಾವು ಮಾಡ್ಕೋಬೋದು. ಆದರೆ ಆ ಮೂಮೆಂಟ್ ಒಳಗಡೆ ಯಾವುದೇ ಒಂದು ಕಮ್ಯುನಿಕೇಷನ್ ಚಾನಲ್ಸ್ಗಳಿಲ್ಲದೆ ನಡ್ಕೊಂಡು ಕುದುರೆ ಮೇಲೆ ಬೇರೆ ರೀತಿಯಾದಂಥ ಇದ್ರೊಳಗಡೆ ಓಡಾಡಿಕೊಂಡು ಸಂಘಟನೆ ಮಾಡಿಕೊಂಡು ಒಂದು ದೊಡ್ಡ ಶಕ್ತಿಯ ವಿರುದ್ಧ ಹೋರಾಡಬೇಕು ಅನ್ನೋಂತೇಳಂದರೆ ಆ ಜನಗಳಲ್ಲಿದ್ದಂಥ ಧೈರ್ಯ, ಆತ್ಮವಿಶ್ವಾಸ, ಕ್ರಾಂತಿಯ ಮನೋಭಾವ ನಿಜವಾಗ್ಲೂ ಈಗಿನ ಒಂದು ಯುವ ಜನತೆಗೆ ಅನುಕರಣೀಯ. ಬಳಿಕ ಖ್ಯಾತ ಲೇಖಕರಾದ ಅರವಿಂದ್ ಚೊಕ್ಕಾಡಿಯವರು ಮಾತನಾಡಿ, ಅಮರ ಸುಳ್ಯ ಸ್ವಾತಂತ್ರ್ಯ ಸಮರದ ಹೋರಾಟಗಾರರು ಬ್ರಿಟಿಷರನ್ನ ಯಾವ ರೀತಿ ಹೊಡೆದೋಡಿಸಿದ್ರು, ಸಂಗ್ರಾಮದ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು. ಬ್ರಿಟಿಷರ ವಿರುದ್ಧ ನಡೆದ ಪ್ರಾರಂಭಿಕ ಬಂಡಾಯಗಳು ಹೆಚ್ಚು ರಾಜರನ್ನು ಕೇಂದ್ರೀಕೃತವಾಗಿ ರಾಜರ ಮುಂದೆ ನಿಂತು ಮಾಡಿದಂಥ ಬಂಡಾಯಗಳು. ಅದರಲ್ಲಿ ಇದು ಜನತಾ ಬಂಡಾಯವಾಗಿತ್ತು ಅನ್ನೋದು ಬಹಳ ಮುಖ್ಯ. ಯಾಕೆ ಅಂತಂದರೆ, ನಾನು ಒಂದು ವಿಷಯವನ್ನು ಹೇಳ್ತೇನೆ. ಇಡೀ ನಮ್ಮ ರಾಷ್ಟ್ರೀಯ ಚಳವಳಿಯನ್ನು ನೋಡ್ತಾ ಹೋದರೆ ಸ್ವಾತಂತ್ರ್ಯದ ಪ್ರಜ್ಞೆಯನ್ನು ಜನರ ಬಂಡಾಯವಾಗಿ ರೂಪಿಸಿದವರು ಬಾಲಗಂಗಾಧರ ತಿಲಕರು. ಆಮೇಲೆ ಅದನ್ನು ಬೃಹತ್ ಜನ ಬಂಡಾಯವಾಗಿ ಮಾಡಿದವರು ಮಹಾತ್ಮ ಗಾಂಧಿಯವರು, ಮತ್ತು ಆಮೇಲೆ ಸುಭಾಷ್ ಚಂದ್ರ ಬೋಸರು ಆ ರೀತಿಯಲ್ಲಿ ಜನಸಂಘಟನೆಯನ್ನು ಮಾಡಿದ್ದಾರೆ. ಅಂದರೆ ನಮ್ಮ ಭಾರತದ ಜನಗಳನ್ನು ಒಟ್ಟು ಸೇರಿಸುವುದು ಅಷ್ಟು ಸುಲಭ ಇಲ್ಲ. ಕಪ್ಪೆಗಳ ಹಾಗೆ ಪಟಕ್ಕ ಒಂದನ್ನು ತೆಗೆದಿಟ್ಟಾಗ ಮತ್ತೊಂದು ಕಡೆ ಹಾರಿ ಆಯಿತು. ಹಾಗೆ ಸಂಘಟನೆ ಮಾಡಿದ್ದು ಇದು ಅಂಥ ಮೇಧಾವಿಗಳು, ವಿದ್ಯಾವಂತರು ಅಲ್ಲದಂಥ ಜನಗಳು, ರೈತಾಪಿ ಜನಗಳು ಸೇರಿ ಜನಬಂಡಾಯವಾಗಿ ಮಾಡಿದ ದೃಷ್ಟಿಯಿಂದ ಇದು ವಿಶೇಷವಾದ ಮಹತ್ವವನ್ನು ಪಡೆದಿದೆ ಅನ್ನುವಂಥದ್ದು. ಈ ಸಂದರ್ಭ ಒಕ್ಕಲಿಗಗೌಡರ ಸೇವಾ ಸಂಘದ ವತಿಯಿಂದ ಮಂಗಳೂರಿನ ಬಾವುಟಗುಡ್ಡಿಯಲ್ಲಿ ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆ ಸ್ಥಾಪನೆ ಮಾಡುವಂತೆ ಮತ್ತು ಮಂಗಳೂರಿನಲ್ಲಿ ನಿರ್ಮಾಣವಾಗ್ತಾ ಇರುವ ನೂತನ ಜಿಲ್ಲಾಧಿಕಾರಿ ಕಚೇರಿಯ ರಸ್ತೆಗೆ ಕೆದಂಬಾಡಿ ರಾಮಯ್ಯಗೌಡರ ಹೆಸರಿಡಬೇಕು ಅಂತ ಮನವಿಯನ್ನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಪ್ರೇಮಾನಂದ ಶೆಟ್ಟಿ, ಮಾಜಿ ಸಚಿವ ರಮನಾಥ್ ರೈ, ಮಂಗಳೂರು ಮಹಾನಗರ ಪಾಲಿಕೆ ವಿಪಕ್ಷ ನಾಯಕ ಎಸಿ ವಿನಯರಾಜ್, ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗಗೌಡರ ಸೇವಾ ಸಂಘದ ಅಧ್ಯಕ್ಷ ಲೋಕಯ್ಯಗೌಡ, ಲೇಖಕರು ಸಂಶೋಧಕರಾದ ಪುತ್ತೂರು ಅನಂತರಾಜ್ ಗೌಡ, ಬೆಂಗಳೂರು ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜದ ಅಧ್ಯಕ್ಷ ತೇನನ ರಾಜೇಶ್, ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗಗೌಡರ ಸೇವಾ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಗೌರಿ ಬನ್ನೂರು, ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕಲಿಗಗೌಡರ ಸೇವಾ ಸಂಘದ ಯುವ ಘಟಕದ ಅಧ್ಯಕ್ಷ ಕೆಸಿ ಅಕ್ಷಯ್ ಗೌಡ ಕುರುಂಜಿ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್, ಮಂಗಳೂರು.